ಮಂಗಳೂರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಯೋಜಿಸಿದ್ದ ಲಕ್ಕಿ ಕೂಪನ್ನ ಬಂಪರ್ ಡ್ರಾ ವಿಜೇತರಿಗೆ ಬಂಪರ್ ಬಹುಮಾನವಾದ ಅನಘಾ ಮೋಟಾರ್ಸ್ ಅವರ ಸುಜುಕಿ ಆಕ್ಸಿಸ್ 125 ದ್ವಿಚಕ್ರ ವಾಹನವನ್ನು ವಿತರಿಸಲಾಯಿತು. ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನ ಸ್ಪಾರ್ ಸ್ಟೋರ್ನಲ್ಲಿ ನಡೆದ ಸಮಾರಂಭದಲ್ಲಿ ಲಕ್ಕಿ ಕೂಪನ್ ಬಂಪರ್ ಬಹುಮಾನದ ವಿಜೇತರಾದ ಯಾಸ್ಮಿನ್ ಅವರ ಪುತ್ರ ಮೊಹಮ್ಮದ್ ಫರಾದ್ ಕುದ್ರೋಳಿ ಅವರಿಗೆ ಸ್ಪಾರ್ ಸ್ಟೋರ್ ಮ್ಯಾನೇಜರ್ ಗುರುಪ್ರಸಾದ್ ಹಾಗೂ ಸ್ಪಾರ್ ರೀಜನಲ್ ಮ್ಯಾನೇಜರ್ ಕುಬೇರ್ ಕೀಯನ್ನ ಹಸ್ತಾಂತರಿಸಿದ್ರು. ಈ ವೇಳೆ ಸ್ಪಾರ್ ಸ್ಟೋರ್ ಮ್ಯಾನೇಜರ್ ಗುರುಪ್ರಸಾದ್ ಅವರು ಮಾತನಾಡಿ, ಸ್ಪಾರ್ನಲ್ಲಿ ಉತ್ತಮ ರೀತಿಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೇಲ್ ಆಗ್ತಿದೆ. ಗ್ರಾಹಕರೆಲ್ಲರಿಂದಲೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ದೊರಕುತ್ತಿದೆ ಎಂದು ಹೇಳಿದ್ರು. ನಮ್ಮ ಸ್ಪಾರಲ್ಲಿ ಕೂಡ ಹೈಯೆಸ್ಟ್ ಸೇಲ್ ಆಗುವಂಥ ಆಯಿಲ್. ಈ ಆಯಿಲ್ ಸಾಧಾರಣ ಒಂದು ಮಾರ್ಕೆಟ್ನಲ್ಲಿ ಸಾಧಾರಣ ಒಂದು ಮೋರ್ ದನ್ 80% ಕಾಂಟ್ರಿಬ್ಯೂಷನ್ ಇದೆ. ಸೊ ಹಾಗಾಗಿ ಆಯಿಲ್ ಏನಕ್ಕೆ ಎಷ್ಟು ಜಾಸ್ತಿ ಸೇಲ್ ಆಗ್ತದೆ ಅಂತ ಹೇಳಿದ್ರೆ ಒಂದು ಮುಖ್ಯವಾದ ಇದರ ಕ್ವಾಲಿಟಿ. ಸೊ ಇದರ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದು ಹೈಯೆಸ್ಟ್ ಸೇಲ್ ಆಗ್ತಾ ಇದೆ. ಮಂಗಳೂರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಕೂಡ ಜಾಸ್ತಿ ಸೇಲ್ ಆಗ್ತಾ ಇದೆ. ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲೂ ಇದು ಸೇಲ್ ಆಗ್ತಾ ಇದೆ. ಸೊ ಅವರ ಕ್ವಾಲಿಟಿಗೋಸ್ಕರ ಈಗ ಅವರಿಗೆ ಫಾಸ್ಟೆಸ್ಟ್ ರೈಸಿಂಗ್ ಬ್ರ್ಯಾಂಡ್ ಇನ್ ಕ್ವಾಲಿಟಿ ಅಂತೇಳಿ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಇದರಲ್ಲಿ ಈ ಎಲ್ಲ ಕಸ್ಟಮರು ಇದಕ್ಕೋಸ್ಕರ ಇಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಸಂಜನಾ ಬ್ರ್ಯಾಂಡ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದಿ ಕಸ್ಟಮರ್ಸ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೇಲ್ಸ್ ಆಫೀಸರ್ ದೀಪಕ್ ಅವರು ಮಾತನಾಡಿ, ಪ್ರತಿಯೊಬ್ಬರಿಂದಲೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ದೊರಕಿದೆ ಎಂದು ಹೇಳಿದ್ರು. ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ಅದರ ಸೇಲ್ಸ್ ಅಲ್ಲಿ ಇರುವ ಕಾರಣ ಎಲ್ಲರಿಗೆ ಸೇಲ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಇರ್ಬೋದು. ಆಯಿಲ್ ಅಂದ್ರೆ ಅಷ್ಟು ಈಸಿ ಇಲ್ಲ, ಅದು ತುಂಬಾ ಬ್ರ್ಯಾಂಡ್ ಇದೆ. ಆದ್ರೆ ನನಗೆ ನಮ್ಮ ಪ್ರೀಮಿಯಂ ಅನ್ನು ಸೇಲ್ ಮಾಡೋದು ಅಷ್ಟೇ ಕಷ್ಟ ಅಂತ ಹೇಳಲಿಕ್ಕೆ ಆಗ್ತದೆ. ಯಾಕಂದ್ರೆ ಅಷ್ಟು ಕ್ವಾಲಿಟಿ ಇದೆ. ಜನ ಒಮ್ಮೆ ತಗೊಂಡ್ರೆ ಇನ್ನೊಮ್ಮೆ ಕನ್ವರ್ಟ್ ಆಗ್ತಾ ಇದ್ದಾರೆ ನಮ್ಮ ಪ್ರಾಡಕ್ಟಿಗೆ. ಬೇರೆ ಆಯಿಲ್ ಯೂಸ್ ಮಾಡ್ತಿದ್ದವರು ಕೂಡ ನಮ್ಮ ಪ್ರಾಡಕ್ಟ್ ತಗೊಂಡು ಒಳ್ಳೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಬಿಕಾಸ್ ಆಫ್ ಅದರಿಂದ ನಮ್ಮ ಮಾರ್ಕೆಟ್ ಕೂಡ ಹೆಲ್ಪ್ ಆಗ್ತಿದೆ. ಅದೇ ರೀತಿಯಲ್ಲಿ ಈಗ ಬ್ಯಾಂಗ್ಳೂರಲ್ಲಿ 85% ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಎವ್ರಿ ಏರಿಯಾ ವಿ ಆರ್ ಕವರ್ಡ್ ಅಂಡ್ ಆಲ್ಮೋಸ್ಟ್ ಇನ್ನೊಂದು 1 year ಅಲ್ಲಿ ಆಲ್ ಕರ್ನಾಟಕ ನಮ್ಮ ಆಯಿಲ್ ಸನ್ಫ್ಲವರ್ ಆಯಿಲ್ ಎಲ್ಲ ಕಡೆ ಆಗ್ತದೆ. ಅದೇ ರೀತಿ ತುಂಬಾ ಖುಷಿ ಆಗ್ತದೆ. ಆಸ್ ಎ ಸೇಲ್ಸ್ ರಿಪ್ರೆಸೆಂಟೇಟಿವ್ ಅಂತ ಸೇಲ್ಸ್ ಆಫೀಸರ್ ಇದರಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ. ನಗರದ ಸಿಟಿ ಸೆಂಟರ್ನಲ್ಲಿ ಜುಲೈಯಿಂದ ಅಕ್ಟೋಬರ್ 6ರ ತನಕ ಲಕ್ಕಿ ಕೂಪನ್ ಲಭ್ಯವಿತ್ತು. ಅಕ್ಟೋಬರ್ 7ರಂದು ನಡೆದ ಲಕ್ಕಿ ಡ್ರಾದಲ್ಲಿ ವಿಜೇತರನ್ನ ಘೋಷಣೆ ಮಾಡಲಾಗಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.